ಚಪಾತಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯವನ್ನು ಡಬಲ್ ಮಾಡ್ಕೋಬೇಕಾ? ಹಾಗೆಯೇ ಚಪಾತಿ ರುಚಿ ಡಬಲ್ ಆಗಬೇಕಾ? ಯಾವುದೇ ರೀತಿಯ ಚಟ್ನಿ, ಪಲ್ಯ, ಸಾಗು ಇಲ್ಲದೆ ಚಪಾತಿ ತಿನ್ನಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ನೀವು ನಾರ್ಮಲ್ ಆಗಿ ಚಪಾತಿನ ಯಾವತ್ತೂ ಮಾಡ್ಕೊಂಡು ತಿಂತಾ ಇರ್ತೀರ. ಬಟ್ ಈ ಒಂದು ವಸ್ತುವನ್ನು ಹಾಕಿ ನೀವು ಚಪಾತಿ ಮಾಡಿ ತಿಂದರೆ ನಿಮ್ಮ ಆರೋಗ್ಯ ಖಂಡಿತವಾಗ್ಲೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ಒಂದು ಅದ್ಭುತವಾಗಿರುವಂಥ ರೆಸಿಪಿನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ ಸೂಪರ್ ಆಗಿರುವಂತಹ ಸೀಕ್ರೆಟ್ ವಸ್ತು ಏನು ಅಂತಂದರೆ ಸೋರೆಕಾಯಿ. ಸೋರೆಕಾಯಿಯಲ್ಲಿ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡುವಂಥ ತುಂಬ ಅಂಶಗಳಿರುತ್ತೆ. ಮೊದಲನೆಯದಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ, ಅಂದರೆ ಯಾವಾಗಲೂ ಸಿಟ್ ಮಾಡ್ಕೊಂಡಿರೋದು, ಟೆನ್ಷನ್ ತಗೊಂಡಿರೋದು, ಒತ್ತಡದಲ್ಲಿ ಇರ್ತಾರಲ್ವ, ಅಂಥವ್ರಿಗೆ ಈ ಸೋರೆಕಾಯಿಯನ್ನು ರೆಗ್ಯುಲರ್ ಆಗಿ ತಿನ್ನೋದು ತುಂಬಾ ಒಳ್ಳೆಯದು. ಯಾಕಂತಂದರೆ ಸ್ಟ್ರೆಸ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೋರೆಕಾಯಿ ಜ್ಯೂಸನ್ನು ನೀವು ವಾರಕ್ಕೊಂದು 2-3 ಸರಿಯಾದರೂ ಮಾಡಿ ಕುಡಿತಾ ಇದ್ದರೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ಏನು ಅಂತಂದರೆ ಇದು BPಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತ ತುಂಬ ರಿಸರ್ಚ್ಗಳು ಪ್ರೂವ್ ಮಾಡಿವೆ. ಇನ್ನೊಂದು ಏನು ಅಂತಂದರೆ ಈ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾರಲ್ವ, ಇನ್ಸೋಮ್ನಿಯಾ ಪ್ರಾಬ್ಲಮ್ ಅಂತಾರಲ್ವ, ಅದರಿಂದ ಸಫರ್ ಆಗ್ತಾ ಇರ್ತಾರಲ್ವ, ಅವರು ಕೂಡ ಈ ಸೋರೆಕಾಯಿಯ ಜ್ಯೂಸನ್ನು ರೆಗ್ಯುಲರ್ ಆಗಿ ಕುಡಿತಾ ಇದ್ದರೆ ನಿದ್ದೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ರಿಸರ್ಚ್ಗಳು ಹೇಳ್ತವೆ. ಇನ್ನೊಂದು ಏನು ಅಂತಂದರೆ ಇದು ಡೈಜೆಷನ್ಗೆ ಒಳ್ಳೆಯದು. ನಮ್ಮ ಕೂದಲಿನ ಗ್ರೋತ್ ಇರುತ್ತಲ್ವ, ಅದಕ್ಕೂ ಒಳ್ಳೆಯದು. ಮತ್ತು ಕೂದಲು ಬೇಗ ನರೆಯೋದನ್ನು ಕೂಡ ತಪ್ಪಿಸುತ್ತೆ ಅಂತ ಈ ಸೋರೆಕಾಯಿಯನ್ನು ರೆಗ್ಯುಲರ್ ಆಗಿ ತಿನ್ನೋದು. ಟೋಟಲ್ ಆಗಿ ಸೋರೆಕಾಯಿಯಿಂದ ತುಂಬ ಆರೋಗ್ಯದ ಲಾಭಗಳಿದೆ. ಆದ್ದರಿಂದ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ. ಸೋರೆಕಾಯಿ ಚಪಾತಿ ಅಲ್ಲದಿದ್ದರೂ ಸೋರೆಕಾಯಿ ಜ್ಯೂಸ್ ಕುಡಿದು ಈ ಥರ ರೆಗ್ಯುಲರ್ ಆಗಿ ಸೋರೆಕಾಯಿಯನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರಿಬೇಡಿ. ಇದೇ ಥರ ನನಗೆ ನೀವು ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಇದಕ್ಕೆ ನಮಗೆ ಒಂದು ಸೋರೆಕಾಯಿ ಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಬುಡನ ಕಟ್ ಮಾಡಿಕೊಂಡು ನಾವಿದನ್ನ ತುಂಬಾ ಚೆನ್ನಾಗಿ ತುರಿದ್ಕೋಬೇಕು. ದಪ್ಪ ಇದ್ದರೆ ಇದರ ಸಿಪ್ಪೆ ತೆಗೆದ್ರೂ ಓಕೆ, ಸಿಪ್ಪೆ ತೆಗೆದಿಲ್ಲದಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ 2 ಭಾಗ ಕಟ್ ಮಾಡಿಕೊಂಡು ಇದರ ತಿರುಳು ಇರುತ್ತಲ್ವ ಅದೊಂಚೂರು ತೆಗೆದ್ಬಿಡೋಣ. ಈ ಥರ ಸ್ಪೂನಲ್ಲಿ ಆರಾಮ್ಸೆ ಬಂದುಬಿಡುತ್ತೆ ನೋಡಿ. ಈ ತಿರುಳನ್ನು ತೆಗೆದ್ಬಿಡ್ಬೇಕು, ಗೊತ್ತಾಗ್ತಿದೆಯಲ್ವಾ? ಇದು ಬೇಡ. ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ನಾವು ತುರಿದ್ಕೋಬೇಕು. ನೋಡಿ, ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟಿದ್ದು ಚಪಾತಿ ಮಾಡ್ತಾ ಇದ್ದೇನೆ. ಅದಕ್ಕೆ ಜಸ್ಟ್ ಒಂದು ಅರ್ಧ, ನಾನು ಅವಾಗ ತೋರಿಸಿದ್ನಲ್ಲ ಅದರಲ್ಲಿ ಅರ್ಧ ಸೋರೆಕಾಯಿನ ಈ ಥರ ತುರಿದ್ಕೊಂಡಿದ್ದೇನೆ. ನೀವು ಜಾಸ್ತಿ ಹಿಟ್ಟು ತಗೊಳ್ಳೋದಿದ್ರೆ ಜಾಸ್ತಿ ಸೋರೆಕಾಯಿನ ತಗೋಬೋದು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಇದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿ ಆ್ಯಕ್ಚುಲ್ ಆಗಿ ಆಪ್ಷನಲ್, ಹಾಕಬೇಕು ಅಂತಲೇ ಏನೂ ಇಲ್ಲ. 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಮೊದಲು ಇದನ್ನೊಂಚೂರು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ತುರಿದಿಟ್ಟಿರುವಂತಹ ಸೋರೆಕಾಯಿನ ಹಾಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಇದನ್ನ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದನ್ನ ಮಿಕ್ಸ್ ಮಾಡ್ತಾ ಒಂದು 3-4 ನಿಮಿಷ ನೀವು ಬೇಯಿಸ್ಬೋದು. ನೋಡಿ, ಸ್ವಲ್ಪ ಸೋರೆಕಾಯಿ ಬೆಂದಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಒಂಚೂರು ಬೆಂದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸಕ್ಕರೆ ಬದಲಾಗಿ ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಸಾಲ ಎಲ್ಲ ಹಾಕಿ ಮಾಡಿದರೆ ನಮಗೆ ಆಮೇಲೆ ಇದನ್ನ ತಿನ್ನೋದಕ್ಕೆ ಪಲ್ಯ ಬೇಕಾಗಲ್ಲ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ನೀರು ಹಾಕಿ ಮಾಡಿದರೆ ಆಮೇಲೆ ಚಪಾತಿ ಮಾಡುವಾಗ ಕಷ್ಟ ಆಗುತ್ತೆ. ಇಷ್ಟೇ, ಸೋರೆಕಾಯಿ ಸ್ಟಫಿಂಗ್ ರೆಡಿ ಆಗಿದೆ. ಬಂದ್ ಮಾಡ್ತಾ ಇದ್ದೇನೆ ಸ್ಟವ್ವನ್ನು. ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ. ಯಾಕಂತಂದರೆ ಚಪಾತಿ ಮಾಡುವಾಗ ಇದೊಂದು ಸ್ವಲ್ಪ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು. ಚಪಾತಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇನೆ. ನಾನೊಂದು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೇನೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಹಾಕ್ತಾ ಇದ್ದೇನೆ. ಫ್ಲೇವರಿಗೆ ಒಳ್ಳೆಯದು, ಆರೋಗ್ಯಕ್ಕೆ, ಡೈಜೆಷನ್ಗೆ, ಅಸಿಡಿಟಿಗೆ ಎಲ್ಲದಕ್ಕೂ ಓಂಕಾಳು ತುಂಬಾ ಒಳ್ಳೆಯದು. ಸ್ವಲ್ಪ ಅರಿಶಿನ ಪುಡಿ, ಕಲರ್ ಚೆನ್ನಾಗಿ ಬರುತ್ತೆ ಚಪಾತಿದು. ಹಾಗೆಯೇ ಆರೋಗ್ಯಕ್ಕೆ ಅರಿಶಿನ ಪುಡಿ ತುಂಬಾ ಒಳ್ಳೆಯದು. ಎಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಿಟ್ಟು ಕಲಿಸೋದು ನಾರ್ಮಲ್, ಎಷ್ಟು ಹಿಟ್ಟು ತಗೊತೀವೋ ಅದರ ಅರ್ಧದಷ್ಟು ನೀರನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಒದ್ದೆ ಮಾಡಿಕೊಂಡು ಅನಂತರ ಮಿಕ್ಕಿದ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಎಲ್ಲ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಡಿ. ಹೆಚ್ಚು ಕಮ್ಮಿ ಆದರೆ ಮತ್ತೆ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ. ಒಂದ್ಸರಿ ಈ ಥರ ಫಸ್ಟ್ ಒದ್ದೆ ಮಾಡ್ಕೋಬೇಕು ಹಿಟ್ಟನ್ನು.
ಈಗ ಮಿಕ್ಕಿದ ನೀರನ್ನು ಹಾಕಿಬಿಟ್ಟು ಅಂಟು ಬರೋ ಥರ ಹಿಟ್ಟನ್ನು ಕಲಿಸ್ಕೋಬೇಕು. 1.5 ಕಪ್ಪಿಗೆ ಟೋಟಲ್ ಆಗಿ 3/4 ಕಪ್ಪಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀರು ಯಾವತ್ತೂ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಫಸ್ಟು ಒಂದ್ಸರಿ ಹಿಟ್ಟನ್ನು ಈ ಥರ ಕೈಗೆ ಅಂಟೋ ಥರ ನಾವು ಮೆತ್ತಗೆ ಕಲಿಸ್ಕೋಬೇಕು. ಯಾಕಂತಂದರೆ ಚಪಾತಿ ಮೆತ್ತಗೆ ಬರುತ್ತೆ. ಇಷ್ಟು ಕಲಸಿ ಆದ ನಂತರ ಇವಾಗಿದೆಯಲ್ವಾ, 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ತುಪ್ಪ ಬೇಕಾದರೂ ಹಾಕೋಬಹುದು. ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದ್ಸರಿ ಕುಕ್ಕಿಂಗ್ ಆಯಿಲನ್ನು ಹಾಕೊಂಡಾದ ನಂತರ ನೀಟಾಗಿ ಮೆತ್ತಗೆ ಕಲಿಸ್ಕೋಬೇಕು. ಇವಾಗ ನೋಡಿ, ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಎಷ್ಟು ಮೆತ್ತಗೆ ಬಂದಿದೆ ಅಂತ. ಮೆತ್ತಗಿನ ಚಪಾತಿ ಹಿಟ್ಟು ರೆಡಿ ಆಗಿದೆ. ನಾನು ಇಷ್ಟು ಮೆತ್ತಗೆ ಕಲಿಸ್ಕೊಂಡ್ರೆ ಆಮೇಲೆ ಇದನ್ನ ನೆನೆ ಇಡ್ಲಿಕ್ಕೆ ಹೋಗಲ್ಲ, ಹಾಗೆಯೇ ಡೈರೆಕ್ಟಾಗಿ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿಕೊಂಡು ಚಪಾತಿನ ಮಾಡ್ಕೊಳ್ಳೋಣ. ಸ್ಟಫ್ಡ್ ಚಪಾತಿ ಆಗಿರೋದ್ರಿಂದ ಉಂಡೆನ ಒಂಚೂರು ದೊಡ್ಡದೇ ಮಾಡ್ತಾ ಇದ್ದೇನೆ. ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಒಣ ಹಿಟ್ಟಿಗೆ ಈ ಥರ ಸ್ವಲ್ಪ ಕೋಟ್ ಮಾಡ್ಕೊಳ್ಳೋಣ. ಈಗ ನಾರ್ಮಲ್ ಆಗಿ ನಾವು ಹೇಗೆ ಚಪಾತಿ ಮಾಡ್ತೀವಿ ಆ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಂಡಿದ್ದೇನೆ. ತುಂಬ ತೆಳ್ಳಗೆ ಬೇಡ, ಇಷ್ಟು ದಪ್ಪ ಇರಲಿ. ಇವಾಗ ಈ ಸೋರೆಕಾಯಿ ಇದೆಯಲ್ವ, ಇದರ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಮಿಡ್ಲಿಗೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ರೆ ಸಾಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ಜಾಸ್ತಿ ಸ್ಟಫಿಂಗ್ ಇದ್ದರೂ ಕೂಡ ಚಪಾತಿ ಮತ್ತೆ ಕಟ್ಟಾಗಿ ಹೋಗುತ್ತೆ. ಆದ್ದರಿಂದ ಎಷ್ಟು ಬೇಕಷ್ಟು ನೋಡಿಕೊಂಡು ಇದನ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ 4 ಕಡೆಯಿಂದನೂ ನಾವು ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ. ನೀವು ಒಂದ್ಸರಿ ಈ ಥರ ಫೋಲ್ಡ್ ಮಾಡ್ಕೊಂಡು ಆದ ನಂತರ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿ ಅಲ್ಲ. ಯಾಕಂತಂದರೆ ಜಾಸ್ತಿ ಮಾಡಿದರೆ ಕಟ್ಟಾಗಿ ಹೋಗುತ್ತೆ. ಅದರಿಂದ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆದರೆ ಸಾಕು. ಇದನ್ನ ಜಾಸ್ತಿ ತೆಳ್ಳಗೇನೋ ಆಗೋ ಅವಶ್ಯಕತೆ ಇಲ್ಲ, ಮತ್ತು ಕಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈಗ ನಾವು ಚಪಾತಿನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಅದನ್ನ ಒಂಚೂರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೋಬೇಕು. ಕಾದಾದ ನಂತರ ತುಪ್ಪ ಅಥವಾ ಚೂರು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಈಗ ಈ ಚಪಾತಿನ ನಿಧಾನಕ್ಕೆ ಹಾಕೋಬೇಕು. ಸ್ಟಫ್ಡ್ ಆಗಿರೋದ್ರಿಂದ ನೀವು ಹ್ಯಾಂಡಲ್ ಮಾಡುವಾಗ ಕೇರ್ಫುಲ್ ಆಗಿರಿ. ಮೇಲ್ಗಡೆಯಿಂದ ಬೇಕಾದರೆ ಒಂಚೂರು ತುಪ್ಪ ಅಥವಾ ಆಯಿಲನ್ನು ಸವರ್ಕೊಳ್ಳಿ. ಒಂದು ಸೈಡ್ ಒಂಚೂರು ಕಾದಾದ ನಂತರ ಇದನ್ನ ಮಗುಚಿ ಹಾಕಬೇಕು. ಮಗುಚಿ ಹಾಕ್ಕೊಂಡು ನೀಟಾಗಿ ಕಾಯಿಸ್ಬೇಕು. 2 ಸೈಡ್ ಕಾದಾದ ನಂತರ ನಾವು ಇದನ್ನ ತೆಗೆದ್ಬಿಡ್ಬೋದು. ಇಷ್ಟೇ ನೋಡಿ, ಎಷ್ಟು ರುಚಿಯಾಗಿರುವಂತಹ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಸೋರೆಕಾಯಿಯ ಸ್ಟಫ್ಡ್ ಚಪಾತಿ ಅಥವಾ ಸೋರೆಕಾಯಿಯ ಮೆದು ಚಪಾತಿ ರೆಡಿ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನೇ ನಮಗೆ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಸೋರೆಕಾಯಿಯನ್ನು ತಿಂದರೆ ಅದು ತುಂಬಾ ಒಳ್ಳೆಯದು. ಅದರಿಂದ ಏನೂ ಡಿಸ್ಅಡ್ವಾಂಟೇಜ್ ಇಲ್ಲ. ಇನ್ನೊಂದು ಏನು ಅಂತಂದರೆ ಇದನ್ನ ಹಾಗೆಯೇ ತುಪ್ಪ ಸವರ್ಕೊಂಡು ತಿನ್ಬೋದು, ಅಥವಾ ಸಾಂಬಾರು ಪಲ್ಯ ಇದ್ರೂ ಚೆನ್ನಾಗಾಗುತ್ತೆ. ಬಟ್ ಒಂದು ವೇಳೆ ಸಾಂಬಾರು ಪಲ್ಯ, ಚಟ್ನಿ, ಸಾಗು ಯಾವುದು ಇಲ್ಲದಿದ್ರೂ ಕೂಡ ಹಾಗೆಯೇ ತಿನ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.